ವರ್ಕಾಡಿ ಕೇರಳ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ ಕರಿಮೆಣಸು ಕೃಷಿ ಹಾಗೂ ಕೀಟರೋಗ ನಿರ್ವಹಣೆ ವಿಷಯದಲ್ಲಿ ಶಾಸ್ತ್ರೀಯ ಮಾರ್ಗಗಳ ಪರಿಚಯಕ್ಕಾಗಿ ಏಕದಿನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು. ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಈ ಬಗ್ಗೆ ಮಾರ್ಗದರ್ಶನ ನೀಡಿದರು. ಶಿಲ್ಪಶಾಲೆಯಲ್ಲಿ ಕೀಟರೋಗ ನಿರ್ವಹಣೆಯ ಆಧುನಿಕ ತಂತ್ರಜ್ಞಾನ, ಕೃಷಿ ಉತ್ಪಾದನೆ ಹೆಚ್ಚಿಸಲು ಜೈವ ವೈವಿಧ್ಯವನ್ನು ಗೌರವಿಸುವ ಸಾಧನೆಗಳ ಬಗ್ಗೆ ಸಮಗ್ರ ಚರ್ಚೆ ನಡೆಯಿತು. 30ಕ್ಕೂ ಅಧಿಕ ಕರಿಮೆಣಸು ಕೃಷಿಕರು ಈ ಶಿಲ್ಪಶಾಲೆಯಲ್ಲಿ ಭಾಗವಹಿಸಿ ಕೀಟರೋಗ ನಿಯಂತ್ರಣದ ಹೊಸ ತಂತ್ರಗಳು ಹಾಗೂ ವಿಜ್ಞಾನಾಧಾರಿತ ಕೃಷಿ ವಿಧಾನಗಳ ಬಗ್ಗೆ ತರಬೇತಿ ಪಡೆದರು. ಈ ಮೂಲಕ ದೀರ್ಘಕಾಲದ ಮಟ್ಟದಲ್ಲಿ ಸಮಸ್ಯೆಯಾಗಿದ್ದ ಕೀಟರೋಗಗಳನ್ನು ಸುಲಭವಾಗಿ ನಿಯಂತ್ರಿಸಲು ಹೊಸ ಮಾರ್ಗಗಳು ಲಭ್ಯವಾಗುವ ಸೂಚನೆಗಳು ಲಭಿಸಿರುವುದಾಗಿ ತಿಳಿದುಬಂದಿದೆ. ಶ್ರೀ ಅಭಿಜಿತ್ ಆಗಮಿಸಿದ ಕೃಷಿಕರನ್ನು ಸ್ವಾಗತಿಸಿದರು. ಶ್ರೀ ಫೈಸ್ ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣ ನೀಡಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ನೈಸರ್ಗಿಕ ಸಾಧನಗಳ ಸಮನ್ವಯತೆಯ ಮಹತ್ವವನ್ನು ವಿವರಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಕೃಷಿಕರು ಹೊಸ ಶಾಸ್ತ್ರೀಯ ಪಾಠಗಳನ್ನು ಅಳವಡಿಸಿಕೊಂಡು ತಮ್ಮ ಕೃಷಿ ವಿಧಾನಗಳಲ್ಲಿ ಹೊಸ ಪ್ರಯೋಗಗಳಿಗೆ ತಯಾರಾಗುವ ಸ್ಪಷ್ಟತೆ ಕಂಡುಬಂತು. 20 ಗ್ರಾಂ 1 ಲೀಟರ್ ನೀರಿನಲ್ಲಿ ಹಾಕಿ ಕಲಸಿ ಅದನ್ನು ಸ್ಪ್ರೇ ಮಾಡಿ. ಮಳೆಗಾಲದಲ್ಲಿ ಸ್ಪ್ರೇ ಮಾಡುವಾಗ ಕೀಟನಾಶಿನಿಗಳಿಗೆ ಯಾವುದಾದ್ರೂ ಒಂದು ಸ್ಟಿಕ್ಕರ್ ಅನ್ನು ಹಾಕಬೇಕು. ಇಲ್ಲ ಇದ್ದರೆ ನಾವು ಸ್ಪ್ರೇ ಮಾಡಿದ್ದು ಸುಮ್ಮನೆ ಆದಿತ್ತು. ಒಳ್ಳೆ ಮಳೆ ಬರುವಾಗ ಸ್ಪ್ರೇ ಮಾಡಬಾರ್ದು. ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಇದನ್ನು ಸ್ಪ್ರೇ ಮಾಡಿ. ಹಾಗೆ ಈ ಜೀರುಂಡೆಯನ್ನು ಅಥವಾ ಹುಳ್ಳು ಬೀಟಲು ಹಾಗೂ ಕಾಂಡಗೊರಗುವ ಹುಳವನ್ನು ಇದನ್ನು ನಮಗೆ ನಿಯಂತ್ರಣ ಫಲಪ್ರದವಾಗಿ ಮಾಡಬೇಕು. ಇನ್ನೂ ಇರುವಂಥದ್ದು ಥ್ರಿಪ್ಸ್ ಅಥವಾ ಸಣ್ಣ ನಮ್ಮ ಹೇನಿನಾಗಿರುವಂತಹ ಒಂದು ಸಣ್ಣ ಪ್ರಾಣಿ ಕಪ್ಪಗಿರುವುದು. ಅದು